ಮಂಗಳೂರು ನಗರ ದಿನದಿಂದ ದಿನಕ್ಕೆ ಆಧುನಿಕತೆಯತ್ತ ಬೆಳೆಯುತ್ತಿದೆ. ಪ್ರಸ್ತುತ ಸಮಾಜದಲ್ಲಿ ಜನರು ಹೊಸತನದತ್ತ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಇಂತಹ ಆಧುನಿಕ ಜನಾಂಗದ ಜನರನ್ನ ಹೈಟೆಕ್ ಟಚ್ನೊಂದಿಗೆ ಕೈಬೀಸಿ ಕರೆಯುತ್ತಿದೆ ಈ ಚಿತ್ರಮಂದಿರ. ಅಷ್ಟಕ್ಕೂ ಯಾವುದು ಈ ಚಿತ್ರಮಂದಿರ, ಇದರ ವಿಶೇಷತೆ ಏನು ಅಂತ ಕುತೂಹಲವಿದ್ರೆ ಈ ಸ್ಟೋರಿ ನೋಡಿ. ಡಿಜಿಟಲ್ ಸಿನಿಮಾ, ಡೋಲ್ಬಿ ಅಟ್ಮೋಸ್, 3D ನಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಹವಾನಿಯಂತ್ರಕ ಹೈಟೆಕ್ ಟಚ್ನೊಂದಿಗೆ ಸಿನಿ ಪ್ರಿಯರನ್ನ ತನ್ನತ್ತ ಸೆಳೆಯುತ್ತಿರುವ ಸುಚಿತ್ರ ಮತ್ತು ಪ್ರಭಾತ್ ಚಿತ್ರಮಂದಿರದ ಬಗ್ಗೆ. ಇದರ ಬಗ್ಗೆ ನಾವು ಹೇಳೋದಕ್ಕಿಂತ ಸ್ವತಃ ಅನುಭವಿಸಿದವರ ಬಾಯಿಂದಲೇ ಕೇಳಿದ್ರೆ ಚಂದ ಅಲ್ವಾ? ಅವರೆಲ್ಲ ಹೇಳಿದ್ದು ಹೀಗೆ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಆರ್ ಟೋಟಲಿ ಗುಡ್. And we feel totally comfortable. It is totally comfortable for girls. Girls can sit safely, and almost in all theaters it's okay. But here we can sit comfortably, and always it is good. It was good. Then good experience coming for the first time in this theater. So it was nice. Enjoyed. Yeah, it's good. Everything is fine. ಮುಂಬದ ಪ್ರಭಾತ್ಲ ಇತ್ತೆ ಪ್ರಭಾತ್ಲ ಮಸ್ತ್ ವ್ಯತ್ಯಾಸ ಉಂಡು. ಮಲ್ಟಿಪಲ್ ಸ್ಕೂಲ್ ಲೆಕ್ಕನ ಹಾಕೊಂಡು ಸೀಟ್ಸ್ ಅವಾರ್ಡ್ ಆಲ್ಮೋಸ್ಟ್ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ದ ಎಫೆಕ್ಟ್ ಉಂಡು. ಕುಡ್ಲುಡು ಮಾತಾ ಥಿಯೇಟರ್ ಇಂಚಾಂಡ್ ಆಡಿಯನ್ಸ್ಲ ಜಾಸ್ತಿ ಹಾಕೊಂಡು ಖುಷಿ ಆಂಡ್ ಚೆನ್ನಾಗಿದೆ. ಮೊದಲಿಗಿಂತ ಬೆಟರ್ ಆಗಿದೆ. ಚೆನ್ನಾಗಿದೆ. ಮಾಲಲ್ಲಿ ನೋಡಿದಾಗ ಫೀಲ್ ಆಗ್ತಿದೆ. ಚೆನ್ನಾಗಿದೆ. ಈ ವೇಳೆ ಚಿತ್ರಮಂದಿರದ ಮ್ಯಾನೇಜರ್ ಸುಬ್ರಾಯ ಪೈ ಮಾತನಾಡಿ, ಚಿತ್ರಮಂದಿರವನ್ನ ಜನರಿಗೆ ಸಮರ್ಪಣೆ ಮಾಡಿದ್ದೇವೆ, ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಹೇಳಿದ್ರು. ಆಗಸ್ಟ್ 15ರಂದು ನಾಗರ ಪಂಚಮಿ ದಿನ ನಮ್ಮ ಪ್ರಭಾತ್ ಚಿತ್ರಮಂದಿರವನ್ನು ನಮ್ಮ ಮಾಲೀಕರಾದ ಪ್ರಶಾಂತ್ ರವರು ಉದ್ಘಾಟಿಸಿದ್ದಾರೆ. ಹಾಗಾಗಿ ಜನಕ್ಕೆ ಸಮರ್ಪಣೆ ಮಾಡಿದ್ದೇವೆ ಥಿಯೇಟ್ರನ್ನು. ಈಗ ಮೊದಲಿಗಿಂತ ಸುಚಿತ್ರ ಪ್ರಭಾತ್ ಎರಡರಲ್ಲಿ ಸೇರಿ ಜನಸಂದಣಿಯಿಂದ ಕಿಕ್ಕಿರಿದು ಪ್ರದರ್ಶನವನ್ನು ನೀಡುತ್ತಿರುವ ಈ ತೆಲುಗು ಗೀತಾ ಗೋವಿಂದ ಚಿತ್ರಮಂದಿರದ ಎಲ್ಲ ಪ್ರೇಕ್ಷಕರಿಗೆ ನಮ್ಮ ಚಿತ್ರಮಂದಿರದ ಮ್ಯಾನೇಜರ್ ಆದ ಸುಬ್ರಾಯ ಪೈ ಅವರು ಹಾರ್ದಿಕವಾಗಿ ಸ್ವಾಗತಿಸಿ ಅವರು ನಮಗೆ ಯಾವಾಗಲೂ ಬಂದು ಪ್ರೋತ್ಸಾಹಿಸಬೇಕಾಗಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಸದ್ಯ ರಜಾ ದಿನಗಳಲ್ಲಿ 2 ಚಿತ್ರಮಂದಿರಗಳು ಹೌಸ್ಫುಲ್ ಆಗಿ ಪ್ರದರ್ಶನ ನೀಡುತ್ತಿದೆ. ಜನರು ಮತ್ತು ಯುವಕರು ಹೆಚ್ಚಾಗಿ ಸುಚಿತ್ರ ಮತ್ತು ಪ್ರಭಾತ್ ಚಿತ್ರಮಂದಿರದ ಹೈಟೆಕ್ ಟಚ್ಗೆ ಮಾರು ಹೋಗಿರುವುದಂತೂ ಸತ್ಯ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಇಂತಹ ಆಧುನಿಕ ತಂತ್ರಜ್ಞಾನದ ಚಿತ್ರಮಂದಿರ ಆರಂಭವಾಗಿರುವುದು ಸಿನಿ ಪ್ರಿಯರಿಗೆ ಸಂತಸದ ವಿಚಾರ. ಪವನ್ ಕಾಜಮಡ್ಕ, V4 News 24/7 ಮಂಗಳೂರು.